ಇಂದು ದೇಶದೆಲ್ಲೆಡೆ ಚಾಂದ್ರಮಾನ ಪದ್ಧತಿಯಂತೆ ಅಷ್ಟಮಿ ಸಂಭ್ರಮ. ಆದರೆ ಕೃಷ್ಣನಗರಿಯಲ್ಲಿ ಮಾತ್ರ ಇಂದು ಅಷ್ಟಮಿ ಆಚರಣೆ ಇಲ್ಲದೆ ಹೂಗಳಿಗೂ ಬೇಡಿಕೆ ಇರಲಿಲ್ಲ. ಇಂದು ಹಾಸನ, ಚಿಕ್ಕಮಗಳೂರು ಹೀಗೆ ನಾನಾ ಕಡೆಯಿಂದ ನಿರೀಕ್ಷೆಯಲ್ಲಿ ಉಡುಪಿಗೆ ಬಂದ ಹೂವಿನ ವ್ಯಾಪಾರಿಗಳಿಗೆ ಕೃಷ್ಣ ಜನ್ಮಾಷ್ಟಮಿ ನಿರಾಸೆ ತಂದಿದೆ. ಉಡುಪಿ ಕೃಷ್ಣ ಮಠದಲ್ಲಿ ಸೌರಮಾನ ಪದ್ಧತಿಯಂತೆ ಅಷ್ಟಮಿಯನ್ನ ಆಚರಿಸಲಾಗುತ್ತಿದ್ದು, ಸೆಪ್ಟೆಂಬರ್ 14 ಮತ್ತು 15ರಂದು ಅಷ್ಟಮಿ ವಿಟ್ಲಪಿಂಡಿಯ ಸಂಭ್ರಮ ಅದ್ದೂರಿಯಾಗಿ ನಡೆಯಲಿದೆ. ಇಂದು ಚಾಂದ್ರಮಾನ ಪದ್ಧತಿಯಂತೆ ಆಚರಿಸುವವರಿಗೆ ಶ್ರೀಕೃಷ್ಣ ದರ್ಶನಕ್ಕೆ ಎಂದಿನಂತೆ ಅವಕಾಶವನ್ನ ಕಲ್ಪಿಸಿದ್ದು, ಆರ್ಘ್ಯ ಪ್ರದಾನಕ್ಕೆ ಕೂಡ ಅವಕಾಶವನ್ನ ನೀಡಲಾಗ್ತಾ ಇದೆ. ನಾಡಿನೆಲ್ಲೆಡೆ ಕೃಷ್ಣಾಷ್ಟಮಿಯ ಸಂಭ್ರಮವಾದರೆ ಉಡುಪಿಯಲ್ಲಿ 2 ಅಷ್ಟಮಿ. ಯಾಕಂತ ಹೇಳಿದರೆ ಇವತ್ತು ಉಡುಪಿಯಲ್ಲಿ ಅಷ್ಟಮಿಯನ್ನು ಆಚರಿಸ್ತಾರೆ. ಆದರೆ ಎಲ್ಲರೂ ಭಕ್ತರು ಇನ್ನು ಸೆಪ್ಟೆಂಬರಲ್ಲಿ ಈ ಒಂದು ಕೃಷ್ಣಾಷ್ಟಮಿ ಬರುವುದರಿಂದ ಆ ಒಂದು ಕೃಷ್ಣಾಷ್ಟಮಿಯನ್ನು ಉಡುಪಿಯ ಕೃಷ್ಣ ಮಠದಲ್ಲಿ ಅದ್ದೂರಿಯಿಂದ ಆಚರಿಸಲಾಗ್ತದೆ. ಈಗ ಹಾಸನದಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ಹೂವುಗಳನ್ನು ತಂದಿದ್ದಾರೆ. ಇಲ್ಲಿ ತಂದು ಅವರಿಗೆ ಕೂಡ ಗೊತ್ತಿರಲಿಲ್ಲ ಇಲ್ಲಿ ಅಷ್ಟಮಿ ಇಲ್ಲ ಎಂಬುದು. ಈಗ ಹೂವನ್ನು ತಂದು ಕೂಡ ಅವರು ಕೈಯನ್ನು ಸುಟ್ಟುಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಅಷ್ಟೊಂದು ಬಂಡವಾಳ ಹಾಕ್ಕೊಂಡು ಇಲ್ಲಿ ಹೂವನ್ನು ತಂದಿದ್ದಾರೆ. ಇಲ್ಲಿ ಮಾರಾಟ ಆಗದೆ ಹಿಂದೆ ತಗೊಂಡು ಹೋಗುವ ಪರಿಸ್ಥಿತಿ. ಸದ್ಯಕ್ಕೆ ನಮ್ಮೊಂದಿಗೆ ಹೂವಿನ ವ್ಯಾಪಾರಿಗಳಿದ್ದಾರೆ. ಅವರ ಹತ್ರನೇ ಕೇಳ್ಕೊ. ಸರ್, ಅಲ್ಲಿಂದ ಬಂದಿದ್ದೀರಿ, ಇಲ್ಲಿ ನಿಮಗೆ ಅಷ್ಟಮಿ ಇಲ್ಲ ಅಂತೇಳಿ ಗೊತ್ತಿರಲಿಲ್ವಾ? ಗೊತ್ತಿಲ್ಲ ಸರ್, ನಮಗೆ ಅಷ್ಟಮಿ ಅಂತ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ಅಂತ ನಮಗೆ ಗೊತ್ತಾಗಿದ್ದು. ಇವಾಗ ಹೆಚ್ಚು ಕಮ್ಮಿ ಒಬ್ಬೊಬ್ಬರು 1,50,000 ರೂಪಾಯಿ ಬಂಡವಾಳ ಹಾಕಿದ್ದೇವೆ. ಬಂಡವಾಳ ಹಾಕಿ ಇವಾಗ ನೆನ್ನೆಯಿಂದ ಫುಲ್ಲು ಮಳೆ ಬಿದ್ದು ಎಲ್ಲ ಹಾಳಾಗಿ ಹೋಯ್ತು. ಇವಾಗ ಕೈಯಿಂದ ಹೆಚ್ಚು ಕಮ್ಮಿ ಅರ್ಧಕ್ಕರ್ಧ ಲಾಭನೂ ಮಾಡೋಕ್ಕಾಯ್ತಲ್ಲ, ಗಂಟು ಮಾಡೋಕ್ಕಾಯ್ತಲ್ಲ, ಆ ಪರಿಸ್ಥಿತಿ ಆಗಿದೆ. ಇವಾಗ ನೋಡೋಣ, ಮುಂದಿನ ಅಷ್ಟಮಿ 10-14ಕ್ಕೆ ಅಂತ ಹೇಳಿದ್ರಲ್ಲ, 14-15ಕ್ಕೆ ಅಂತ, ಅದು ಗೊತ್ತಿಲ್ಲ ನಮಗೆ. ನಮಗೆ ಇವತ್ತು ಅಂತ ಅಷ್ಟಮಿ ಅಂತ ಗೊತ್ತಾಯಿತು. ಅದಕ್ಕೆ ನಾವು ಎಲ್ಲ ಕಡೆ ಮಾಡ್ತಾವ್ರಲ್ಲ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದು ಈ ಪರಿಸ್ಥಿತಿ ಅಂತ ನಮಗೆ ಗೊತ್ತೇ ಆಗಿಲ್ಲ. ನಾವು ಬಂದಿದ್ದೀವಿ ಸರ್, ಹೆಚ್ಚು ಕಮ್ಮಿ ಒಂದು 30-35 ಜನ ಇದ್ದೀವಿ. ನಮ್ಮ ಹಾಸನದಿಂದ ಅರ್ಕೋಡು, ಹಾಸನ ಜಿಲ್ಲೆ ಅರ್ಕೋಡು ತಾಲೂಕು, ಕೊಣನೂರು ಹೋಬಳಿ, ವಿಜಿಕೊಪ್ಪಲ್ಲು ನಮ್ಮದು. ನಾವು ಒಂದು 15 ಜನ ಇದ್ದೀವಿ. ಇನ್ನು ಚಿಕ್ಕಮಗಳೂರವರು ಒಂದು 20 ಜನ ಇದ್ದಾರೆ. ಇಷ್ಟು ಒಟ್ಟರಾಚೆ 35 ಜನ ಬಂದು ಇವಾಗ ಎಲ್ಲರಿಗೂ ವ್ಯಾಪಾರ ಇಲ್ಲದೇ ನಷ್ಟ ಆಗಿದೆ. ನಮಗೊಂದು 30,000 ಲಾಸ್ಟ್ ಆಗಿದೆ ಅಣ್ಣ. ಅಲ್ಲಿಂದ ಬಂದು ನಮಗೆ ಗೊತ್ತಿತ್ತಿಲ್ಲ ಅದು ಬಂದು ಕೃಷ್ಣಾಷ್ಟಮಿ ಉಂಟು ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಹಿಂಗಾಗಿದೆ. ಏನು ಮಾಡೋದು ಈಗ? ಹಾಳಾಗಿದೆ ಎಲ್ಲ ಪೂರ್ತಿ. ಈಗ ತಗೊಳ್ಳೋರೇ ಇಲ್ಲ, ವ್ಯಾಪಾರನೇ ಇಲ್ಲ. ಅಲ್ಲಿಂದ ಬಂದೆ, ಹಾಸನಿಂದ. ಎಸ್, ಇದು ಹೂವಿನ ವ್ಯಾಪಾರಿಗಳ ಮಾತು. ಯಾಕಂತ ಹೇಳಿದ್ರೆ ಅಲ್ಲಿ ಊರಲ್ಲಿ ಅಷ್ಟೊಂದು ಬಂಡವಾಳ ಹಾಕ್ಕೊಂಡು ನಾವು ಹೂವನ್ನು ತಂದಿದ್ದೇವೆ. ಆದರೆ ಇಲ್ಲಿ ಮಾರಾಟ ಆಗದೆ ಇಲ್ಲಿ ನಾವು ಹಿಂದೆ ತಿರುಗುವ ಅಂದರೆ ಹೂವನ್ನೆಲ್ಲ ಹಿಂದೆ ತಗೊಂಡು ಹೋಗುವ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಾದರೂ ಅಷ್ಟಮಿಯಲ್ಲಿ ಅವರಿಗೆ ಒಳ್ಳೆಯ ಲಾಭ ಆಗಲಿ, ಒಳ್ಳೆಯ ವ್ಯಾಪಾರ ಆಗಲಿ ಅಂತ ಹೇಳ್ತಾ ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.